ದೇವಾಲಯದಲ್ಲಿ ಪೂಜೆ ಮುಗಿಸಿ ಹೊರಬರ್ತಾ ಇದ್ದ ಕಾಳಿ ಸ್ವಾಮಿಗೆ ಗುಂಪೊಂದು ಏಕಾಏಕಿ ಮಸಿ ಬಡಿದಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಕಾಳಿಕಾ ಸೇನೆಯ ವತಿಯಿಂದ ಮಲ್ಲೇಶ್ವರಂನ ಗಂಗಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಆಯೋಜಿಸಲಾಗಿತ್ತು. ಪೂಜೆ ಮುಗಿಸಿ ಕಾಳಿಸ್ವಾಮಿ ಹೊರಬರ್ತಿದ್ರು. ಈ ವೇಳೆ ಅವರಿಗೆ ಎದುರಾದ ಗುಂಪೊಂದು ಏಕಾಏಕಿ ಮಸಿ ಬಡಿದಿದೆ. ಮಸಿ ಬಡಿದವರ ವಿರುದ್ಧ ಕಾನೂನು ಹೋರಾಟ ಮಾಡುತ್ತೇನೆ, ಅನಾಮಧೇಯ ವ್ಯಕ್ತಿಗಳು ಸಂಘಟನೆ ಹೆಸರು ಹೇಳಿಕೊಂಡು ಕ್ಷುಲ್ಲಕ ಕಾರಣಕ್ಕೆ ಮಸಿ ಬಳಿದಿದ್ದಾರೆ ಅಂತ ಕಾಳಿಸ್ವಾಮಿ ಹೇಳಿದ್ದಾರೆ. ನಾನು ಕುವೆಂಪು ವಿರುದ್ಧ ಆಗಲಿ ಕೆಂಪೇಗೌಡರ ವಿರುದ್ಧ ಆಗಲಿ ಯಾವತ್ತೂ ಮಾತನಾಡಿದ್ದೇನೆ ಅನ್ನೋದಾದ್ರೆ ಸಾಬೀತುಪಡಿಸಲಿ. ಕ್ಷುಲ್ಲಕ ಕಾರಣಕ್ಕೆ ಬೇಕಂತಲೇ ಗಲಾಟೆ ಮಾಡಿದ್ದ ಹಾಗೆ ಕಾಣಿಸ್ತಾ ಇದೆ. ಮಸಿ ಬಳಿದವರ ವಿರುದ್ಧ ದೂರು ನೀಡುತ್ತೇನೆ ಅಂತ ಹೇಳಿದ್ದಾರೆ. ಒಂದಷ್ಟು ಜನ ಬಂದರು, ನೀವು ಕುವೆಂಪುನ ಬೈದಿದ್ದೀರಾ, ನೀವು ಕನ್ನಡ ಪಡೆನ ಬೈದಿದ್ದೀರಾ, ಆಮೇಲೆ ಅದೇನು ಕೆಂಪೇಗೌಡರನ್ನ ಬೈದಿದ್ದೀರಾ ಅಂತ ಸುಮ್ಮನೆ ಕ್ರಿಯೇಷನ್. ನಾನು ಯಾವುದೇ ಕೆಂಪೇಗೌಡರನ್ನಾಗಲಿ ಕುವೆಂಪು ಅವ್ರನ್ನಾಗಲಿ ಕನ್ನಡ ಪಡೆಗಳನ್ನಾಗಲಿ ನಾನು ಯಾವತ್ತೂ ಬೈದಿಲ್ಲ. ಅದು ನಿಮ್ಮಲ್ಲಿ ಇದ್ದರೆ ದಾಖಲೆ ಅದನ್ನು ತರಬೇಕು. ಅದನ್ನು ಬಿಟ್ಬಿಟ್ಟು ಕಪ್ಪು ಮಸಿ ಹಾಕ್ತೀವಿ ಅಂತ ಮಸಿ ಹಾಕಿದ್ದೀರ. ನಿಜ ಹೇಳ್ತಾ ಇದ್ದೀನಿ, ನಾನು ನನ್ನನ್ನು ಕನ್ನಡಿಯಲ್ಲಿ ನೋಡ್ಕೊಂಡಾಗ ಫುಲ್ ಖುಷಿ ಆಯಿತು. ಏನಕ್ಕೆ ಅಂದರೆ ಕಾಳಿ ಇರೋದೇ ತಪ್ಪು. ನೀವು ತೋರಿಸಿರೋದೇನು ಅಂತಂದರೆ ಕಾಳಿಯ ರುದ್ರಾವತಾರವನ್ನು ತೋರಿಸಿದ್ದೀರ. ಇದು ಕಪ್ಪು ಅಂತ ನಾನು ತಿಳ್ಕೊಳ್ತಾನೆ ಇಲ್ಲ, ಮಸಿ ಅಂತ ನಾನು ತಿಳ್ಕೊಳ್ತಾ ಇಲ್ಲ. ಇದು ಒಂದು ಮೆಟ್ಟಲು ಅಂತ ತಿಳ್ಕೊತಾ ಇದ್ದೀನಿ. ಯಾವ ಈ ಒಂದು ಹೋರಾಟದ ದಿಕ್ಕು ನುಗ್ತೋ ಅವಾಗಿಂದ ನಿಮ್ಗಳಿಗೆಲ್ಲ ಬಹಳಷ್ಟು ಉರಿತಾ ಇದೆ. ಖುಷಿ.